भारत माता की, बोलो भारत माता की। ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು। ಆರಾಧ್ಯ ಮೂರ್ತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ 11 ವರ್ಷಗಳ ಹಿಂದೆ ಕೊಲೆಯಾಗಿರತಕ್ಕಂತಹ ಅತ್ಯಾಚಾರವಾಗಿರತಕ್ಕಂತಹ ವಿದ್ಯಾರ್ಥಿನಿ ಸೌಜನ್ಯಳ ಸಾವಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು। ಈ ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಿರತಕ್ಕಂತಹ ಕಟುಕರನ್ನ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಮ್ಮ ರಾಜ್ಯದಲ್ಲಿ ಆಗಬಾರದು ಅನ್ನತಕ್ಕಂತಹ ಒಂದೇ ಒಂದು ಯೋಚನೆಯ ನಡುವೆ ಇವತ್ತಿನ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ। ಕಾಲೇಜನ್ನ ಮುಗಿಸಿ ಮನೆಗೆ ಹೋಗತಕ್ಕಂತಹ ಸಂದರ್ಭದಲ್ಲಿ ದುರುಳರು ಅತ್ಯಾಚಾರವನ್ನ ಮಾಡಿ ಆ ಸೌಜನ್ಯರನ್ನ ಕೊಲೆ ಮಾಡ್ತಾರೆ। ನಂತರದ ದಿವಸಗಳಲ್ಲಿ ತನಿಖೆಯನ್ನ ಮಾಡ್ತಾ ಸಂತೋಷ್ ರಾವ್ ಅನ್ನತಕ್ಕಂತ ಒಂದು ಆರೋಪಿ ಎನ್ನುವಂತಹ ನಿಟ್ಟಿನಲ್ಲಿ ಸಂತೋಷ್ ರಾವ್ನ ಬಂಧನ ಆಗುತ್ತೆ। 6 ವರ್ಷಗಳ ಕಾಲ ಜೈಲಿನಲ್ಲಿ ಕೊಳೆತು ಮಾನ ಮರ್ಯಾದೆ ಎಲ್ಲವನ್ನ ಕಳ್ಕೊಂಡಂತಹ ಆ ಸಂತೋಷ್ ರಾವ್ ಮತ್ತೆ ಮೊನ್ನೆಯ ದಿವಸ ಕೋರ್ಟಿನಿಂದ ಆದೇಶ ಬರುತ್ತೆ, ಸಂತೋಷ್ ರಾವ್ ನಿರ್ದೋಷಿ ಪ್ರಕರಣದಲ್ಲಿ ಸಂತೋಷ್ ರಾವ್ ಅಲ್ಲ ಅನ್ನುವಂಥದ್ದು ಮೊನ್ನೆ ಆದೇಶ ಬರುತ್ತೆ। ಆದರೆ ಈ ತಂಗಿಯ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರು? ಆ ಕೊಲೆಯಾದಂತಹ ಸಂದರ್ಭದಲ್ಲಿ ಇರತಕ್ಕಂತಹ ಅಧಿಕಾರಿಗಳು ಯಾರು? ಯಾರು ಈ ಕೊಲೆಯನ್ನ ಮಾಡಿ ಅತ್ಯಾಚಾರವನ್ನ ಮಾಡಿ ಆ ಸೌಜನ್ಯನ ಸಾವಿಗೆ ಕಾರಣ ಯಾರು ಅನ್ನತಕ್ಕಂತಹ ಯಕ್ಷ ಪ್ರಶ್ನೆಯ ನಡುವೆ ಇವತ್ತು ಆಂದೋಲನದ ರೀತಿಯಲ್ಲಿ ಈ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಪಕ್ಷ ಭೇದ ಜಾತಿ ಎಲ್ಲವನ್ನ ಬರೆದು ಸೌಜನ್ಯನ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡತಕ್ಕಂತಹ ಯೋಚನೆ ಅಡಿಯಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ। ಇವತ್ತು ಸಂತೋಷ್ ರಾವ್ ಅವರು ಮಾನಸಿಕವಾಗಿ ಆಘಾತವನ್ನ ಪಡೆದಿದ್ದಾರೆ, ಅವರು ನಿರ್ದೋಷಿ ಎನ್ನುವಂತಹ ರೀತಿಯಲ್ಲಿ ಆದೇಶ ಬಂದಿದೆ। ಆದರೆ ಇವತ್ತು ಸರ್ಕಾರ ಈ ರೀತಿಯ ಹೋರಾಟಗಳು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಸೌಜನ್ಯಳ ಆ ಸಾವಿಗೆ ನ್ಯಾಯವನ್ನ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಹೋರಾಟಗಳು ಮುಂದಿನ ದಿವಸಗಳಲ್ಲಿ ಸಂಘರ್ಷಗಳು ಕೂಡ ನಡೆಯುತ್ತದೆ ಅನ್ನತಕ್ಕಂತಹ ಅಡಿಯಲ್ಲಿ ಇವತ್ತು ಹೋರಾಟದ ಕಾವು ಏರ್ತಾ ಇದೆ। ನಮ್ಮದು ಇವತ್ತಿನ ಆಗ್ರಹ ಇಷ್ಟೇ ಇರುವಂತದ್ದು, ಆ ಸಾವು ನಡೆದಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿರತಕ್ಕಂತಹ ಅಭಿಷೇಕ್ ಗೋಯಲ್ ಅನ್ನತಕ್ಕಂತಹ ಒಬ್ಬ ಅಧಿಕಾರಿ, ಸುದರ್ಶನ್ ಅನ್ನತಕ್ಕಂತಹ ಇನ್ನೋರ್ವ ಅಧಿಕಾರಿ, ಆ ಕೊಲೆ ಆಗಿರತಕ್ಕಂತಹ ಸಂದರ್ಭದಲ್ಲಿ ಕರ್ತವ್ಯವನ್ನ ನಿರ್ವಹಿಸಿರತಕ್ಕಂತಹ ಯೋಗೇಶ್ ಅನ್ನತಕ್ಕಂತಹ ಪೊಲೀಸ್ ಅಧಿಕಾರಿಯವರನ್ನ ಮತ್ತೆ ಸರ್ಕಾರ SIT ತನಿಖೆಯ ಮುಖಾಂತರ ಅವರನ್ನ ತನಿಖೆ ಮಾಡಬೇಕು, ಸತ್ಯಾಸತ್ಯತೆ ಆ ಮೂರು ವ್ಯಕ್ತಿಗಳನ್ನ ಅಧಿಕಾರಿಗಳನ್ನ ಮತ್ತೆ ತನಿಖೆಗೆ ಒಳಪಡಿಸಿದ್ರೆ ಸೌಜನ್ಯನ ಸಾವಿಗೆ ನ್ಯಾಯ ದೊರಕುತ್ತದೆ ಅನ್ನತಕ್ಕಂತಹ ವಿಶ್ವಾಸ ನಮ್ಮ ಜೊತೆಗಿದೆ। ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದೇವೆ, ಯಾವುದೇ ರೀತಿಯ ಮೀನಮೇಷ ಎಣಿಸುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಸೌಜನ್ಯನ ಸಾವಿಗೆ ನ್ಯಾಯವನ್ನ ಒದಗಿಸಿಕೊಡ್ತೇವೆ, ಇದು ನೆನಪಿರಲಿ ಅನ್ನತಕ್ಕಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಾ ಮತ್ತೆ ಸರ್ಕಾರ ಈ ನೆಪದಲ್ಲಿ ಇನ್ನಷ್ಟು ಬೇಳೆ ಬೇಯಿಸಿಕೊಳ್ಳತಕ್ಕಂತಹ ಪ್ರಯತ್ನವನ್ನ ಮಾಡಿದರೆ
ಸೌಜನ್ಯನ ಹೆಸರಿನಲ್ಲಿ ಸರ್ಕಾರ ಪತನ ಆಗುತ್ತೆ ಅನ್ನತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ನೈಜ ಆರೋಪಿಗಳು ನಮಗೆ ಸಿಗಲೇಬೇಕು. ಸೌಜನ್ಯನ ಕೊಲೆ ಮಾಡಿ ಅತ್ಯಾಚಾರ ಮಾಡಿರ್ತಕ್ಕಂತ ಆ ದುರುಳನನ್ನ ಗಲ್ಲಿಗೇರಿಸಿಯೇ ಸಿದ್ಧ ಅನ್ನತಕ್ಕಂತ ಮಾತುಗಳನ್ನ ಈ ಮಾಲಿಂಗೇಶ್ವರನ ಪುಣ್ಯ ಭೂಮಿಯಲ್ಲಿ ನಾವು ಶಪಥವನ್ನ ಮಾಡ್ತಾ ಸಂಕಲ್ಪವನ್ನ ಮಾಡ್ತಾ ಇನ್ನು ಮುಂದಿನ ದಿವಸದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನ ತನಿಖೆ ಮರು ತನಿಖೆಗೆ ಆದೇಶವನ್ನು ಕೊಡದಿದ್ರೆ ಮತ್ತೆ ಸಂಘರ್ಷದ ಹೋರಾಟವನ್ನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಪೊಲೀಸ್ ಇಲಾಖೆ ಸಹಕಾರವನ್ನು ಕೊಟ್ಟಿದೆ. ಸುನಿಲ್ ಕುಮಾರ್ ಇರಬಹುದು, ರವಿಕುಮಾರ್ ಇರಬಹುದು, ಎಲ್ಲ ರಾಥೋಡ್ ಅವರು ಇರಬಹುದು. ಆ ಒತ್ತಡಗಳ ನಡುವೆ ಕೂಡ ಈ ಸೌಜನ್ಯನ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಮಗೆ ಪ್ರತಿಭಟನೆಯನ್ನ ನಮ್ಮೆಲ್ಲ ಕಾರ್ಯ ಚಟುವಟಿಕೆಗಳನ್ನ ಈ ಆಗ್ರಹವನ್ನ ಸರ್ಕಾರಕ್ಕೆ ತಿಳಿಸತಕ್ಕಂತ ವ್ಯವಸ್ಥೆಗೋಸ್ಕರ ನಮಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಾವು ಯಾವತ್ತೂ ಕೂಡ ಪೊಲೀಸ್ ಇಲಾಖೆಗೆ ತಲೆಬಾಗ್ತೇವೆ. ಮುಂದಿನ ದಿವಸದಲ್ಲಿ ನೀವು ಕೂಡ ಈ ಸತ್ಯ ನ್ಯಾಯ ಧರ್ಮದ ಪರವಾಗಿ ನಮ್ಮ ಜೊತೆಗೆ ಇದ್ದೀರಿ ಅನ್ನತಕ್ಕಂತ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಈ ಪಾದಯಾತ್ರೆ ಬಂದಿರತಕ್ಕಂತ ಸಂದರ್ಭದಲ್ಲಿ ನಾವೊಂದು ವ್ಯಾಪಾರಸ್ಥರ ಹತ್ರ ಮನವಿಯನ್ನ ಮಾಡಿಕೊಂಡಿದ್ದೆವು. ಸೌಜನ್ಯನಿಗೆ ಆಗಿರತಕ್ಕಂತ ಸೌಜನ್ಯಳ ಸಾವು ನಮ್ಮ ಮನೆಯ, ನನ್ನ ತಂಗಿಯ, ನನ್ನ ಅಕ್ಕನ ಅಥವಾ ನನ್ನ ತಾಯಿಯ ಸಾವು ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ನೀವೆಲ್ಲರೂ ಮಾನವೀಯತೆಯ ನೆಲೆಯಲ್ಲಿ ತಮ್ಮ ವ್ಯವಹಾರವನ್ನ ಸ್ಥಗಿತಗೊಳಿಸಿ ಪಾದಯಾತ್ರೆಗೆ ಸಹಕಾರ ಕೊಡಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿದೆವು. ಪುತ್ತೂರಿನ ಮಹಾಜನತೆ ಮತ್ತು ವ್ಯಾಪಾರಸ್ಥರು ಆಶೀರ್ವಾದವನ್ನ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ನಮಗೆಲ್ಲರಿಗೂ ಈ ಸಾವಿಗೆ ನ್ಯಾಯ ಸಿಗ್ತದೆ ಅನ್ನತಕ್ಕಂತ ವಿಶ್ವಾಸ ನಮ್ಮ ಜೊತೆಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿಯೂ ಕೂಡ ಸತ್ಯ ನ್ಯಾಯ ಧರ್ಮದ ಪರವಾಗಿರ್ತಕ್ಕಂಥ ನಮ್ಮೆಲ್ಲರ ಹೋರಾಟಕ್ಕೆ ನೀವೆಲ್ಲರೂ ಶಕ್ತಿಯಾಗಿ ಪುತ್ತೂರಿನ ಮಹಾಜನತೆ ನಿಲ್ತೀರಿ ಅಂತಕ್ಕಂಥ ವಿಶ್ವಾಸದ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಮಾಧ್ಯಮದ ಮುಖಾಂತರ ಈ ಸಾವಿಗೆ ನ್ಯಾಯವನ್ನ ಒದಗಿಸಿಕೊಡಲಿಕ್ಕೆ ಪತ್ರಕರ್ತರು ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನ ವಹಿಸಿ ಸತ್ಯ ಧರ್ಮ ನ್ಯಾಯದ ಪರವ ಮತ್ತು ಸೌಜನ್ಯಳ ಆ ಸಾವಿಗೆ ನ್ಯಾಯ ದೊರಕಿಸಿಕೊಡತಕ್ಕಂತ ಕೆಲಸಕ್ಕೋಸ್ಕರ ದೊಡ್ಡದಾಗಿರತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಹೃದಯ ತುಂಬಿದ ಕೃತಜ್ಞತೆಯನ್ನ ಸಲ್ಲಿಸ್ತಾ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ಶಕ್ತಿಯನ್ನ ತುಂಬಿರತಕ್ಕಂತ ಸಹಸ್ರಾರು ಕಾರ್ಯಕರ್ತರು, ಮಾತೆಯರು, ಪುತ್ತೂರಿನ ಮಹಾಜನತೆಗೆ ನಾವು ಯಾವತ್ತೂ ಕೂಡ ಚಿರಋಣಿಯಾಗಿದ್ದೇವೆ ಅನ್ನತಕ್ಕಂಥ ವಿಶ್ವಾಸದ ಮಾತುಗಳ ಜೊತೆಗೆ ಶಾಂತಿಯುತವಾಗಿರ್ತಕ್ಕಂಥ ಈ ಪ್ರತಿಭಟನೆ ಈಗ ಇಲ್ಲಿಗೆ ಕೊನೆಗೊಂಡಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.